ಮಂಗಳೂರು ನಗರದ ದಶಕಗಳ ಹಿಂದಿನ ಕನಸು ನನಸಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿದೆ. ಸ್ಮಾರ್ಟ್ ಸಿಟಿಯಾಗಿರುವ ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಯೋಜನೆ ಶೀಘ್ರದಲ್ಲೇ ಅನುಷ್ಠಾನಗೊಳ್ಳಲಿದೆ. ರಾಜ್ಯದ ಎರಡನೇ ಅತಿ ದೊಡ್ಡ ವಾಣಿಜ್ಯ ನಗರವಾಗಿರುವ ಬಂದರು ನಗರಿ ಮಂಗಳೂರು. ಉದ್ಯಮ, ಮೀನುಗಾರಿಕೆ, ವ್ಯಾಪಾರ ವಹಿವಾಟುಗಳು ನಡೆಯುವ ಮಂಗಳೂರು ಅನೇಕ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವುದರಿಂದ ವಿದ್ಯಾನಗರಿ ಕೂಡ ಹೌದು. ಈ ಹಿನ್ನೆಲೆ ಸದಾ ಬ್ಯುಸಿಯಾಗಿರುವ ಮಂಗಳೂರು ನಗರದಲ್ಲಿ ವಾಹನಗಳ ಓಡಾಟ ಕೂಡ ಅಷ್ಟೇ ವಿಪರೀತ. ವಾಹನ ಪಾರ್ಕಿಂಗ್ ಇಲ್ಲಿನ ದೊಡ್ಡ ಸಮಸ್ಯೆ. ದಿನದಿಂದ ದಿನ ನಗರದಲ್ಲಿ ಹೆಚ್ಚುತ್ತಿರುವ ವಾಹನಗಳಿಂದ ಉಂಟಾಗುವ ಕಾರ್ ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ಹಾಡಲು ಮಂಗಳೂರು ನಗರದಲ್ಲಿ ತಲೆಗೆತ್ತಲಿದೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಯೋಜನೆ. ಇದು ಮಂಗಳೂರು ನಗರದ ದಶಕದ ಕನಸು ಕೂಡ ಹೌದು. ಸರಿಸುಮಾರು 2 ದಶಕಗಳ ಈ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಬಹು ನಿರೀಕ್ಷಿತ ಈ ಯೋಜನೆಗೆ ನವೆಂಬರ್ 2ರಂದು ಚಾಲನೆ ಸಿಗಲಿದೆ. ನಗರದ ಹಂಪನಕಟ್ಟೆಯ ಹಳೆ ಸರ್ವಿಸ್ ಬಸ್ ನಿಲ್ದಾಣದ ಪ್ರದೇಶದಲ್ಲಿ ಅನುಷ್ಠಾನಗೊಳ್ಳಲಿರುವ ಈ ಯೋಜನೆ ಸುಮಾರು 95 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ. ಇದು 400ಕ್ಕೂ ಮಿಕ್ಕಿ ಕಾರುಗಳ ನಿಲುಗಡೆ ಸಾಮರ್ಥ್ಯವನ್ನ ಹೊಂದಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್, ಕಾಸಾ ಸ್ಟ್ರಕ್ಚರ್ಸ್ ಪ್ರೈವೇಟ್ ಲಿಮಿಟೆಡ್, 2PKM ಆರ್ಕಿಟೆಕ್ಟ್ಸ್ ಮಂಗಳೂರು, ಮೈಸೂರು, ಅಶೋಕ್ ಅಸೋಸಿಯೇಟ್ಸ್ ಬೆಂಗಳೂರು, ಸತೀಶ್ ಶೆಟ್ಟಿ ಸಾನ್ಸ್ ಈ 5 ಕಂಪನಿಗಳು ಈ ನಿರ್ಮಾಣದ ಸಹಭಾಗಿತ್ವವನ್ನು ಹೊಂದಿದೆ. ಮಂಗಳೂರು ಮಹಾನಗರ ಪಾಲಿಕೆ ಈ ಹಿಂದೆ ಸರ್ವಿಸ್ ಬಸ್ ಸ್ಟ್ಯಾಂಡ್ ಏನು ಕಾರ್ಯನಿರ್ವಹಣೆ ಮಾಡ್ತಿರುವಂತಹ ಜಾಗ, ಹಳೆ ಸರ್ವಿಸ್ ಬಸ್ ಸ್ಟ್ಯಾಂಡ್ ಏನು ನಾವು ಹೇಳ್ತಾ ಇದ್ದೇವೆ, ಈ ಜಾಗದಲ್ಲಿ ಸಾರ್ವಜನಿಕರ ಮತ್ತು ಈ ಭಾಗದ ಜನಪ್ರತಿನಿಧಿಗಳ ಬಹುದಿನಗಳ ಬೇಡಿಕೆ ಏನು ಹೇಳಿದರೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗನ್ನು ಮಾಡಬೇಕು ಎನ್ನುವಂಥ ಒಂದು ಯೋಜನೆ ಈಗಾಗಲೇ ಕಾರ್ಯಗತ ಆಗ್ತಾ ಇದೆ. ಟೆಂಡರ್ ಪ್ರಕ್ರಿಯೆಗಳೆಲ್ಲವೂ ಮುಗಿದು ಏನು ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುವಂಥ ಈ ಯೋಜನೆ PPP ಮಾಡೆಲ್, ಇದು ಒಂದು ಹಂತದ ಪ್ರಕ್ರಿಯೆಗಳೆಲ್ಲ ಮುಗಿದು ನಾಳಿದ್ದು ನವೆಂಬರ್ 2ಕ್ಕೆ ಇದರ ಶಿಲಾನ್ಯಾಸವು ಕೂಡ ಈ ಭಾಗದ ಸಂಸದರು BJP ಅಧ್ಯಕ್ಷರಾದಂತಹ ಗೌರವಾನ್ವಿತ ನಳಿನ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಸಭೆಗಳಾಗಿದೆ. ಇದನ್ನು ಜನಪ್ರತಿನಿಧಿಗಳ ಮಧ್ಯೆ, ಅಧಿಕಾರಿಗಳ ಮಧ್ಯೆ ಸಾರ್ವಜನಿಕವಾಗಿ ಇದರ ಬಗ್ಗೆ ಯಾವ ರೀತಿಯ ಬಿಲ್ಡಿಂಗ್ಗಳಿಲ್ಲಿ ಬರ್ತದೆ, ಪ್ರಾಮುಖ್ಯವಾಗಿ ಈ ನಗರದಲ್ಲಿ ಏನು ಪಾರ್ಕಿಂಗಿನ ಒಂದು ಸಮಸ್ಯೆಯನ್ನು ಎದ್ದು ಕಾಣ್ತಾ ಇದೆ, ಇದನ್ನು ನಿವಾರಣೆ ಮಾಡಬೇಕು. ದೊಡ್ಡ ಮಟ್ಟದಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಆ ಭಾಗದಲ್ಲಿ ಆಗಬೇಕು ಎನ್ನುವ ಉದ್ದೇಶದಿಂದ ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. 3 ವರ್ಷದ ಕಾಲಾವಧಿಯಲ್ಲಿ ಏನು ಆ ಗುತ್ತಿಗೆದಾರರು ಅದನ್ನು ಕಟ್ಟಡವನ್ನು ನಿರ್ಮಾಣ ಮಾಡಿ ನಮಗೆ ಹಸ್ತಾಂತರ ಮಾಡಬೇಕು. ಹಸ್ತಾಂತರ ಹೇಳಿದರೆ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಬಿಟ್ಟು ಕೊಡಬೇಕು. ಸರಿಸುಮಾರು 30 ವರ್ಷದ ಇದು ಲೀಸ್ ಪೀರಿಯಡಿನ ನಮ್ಮ ಏನು ಅಗ್ರಿಮೆಂಟ್, ಖಾಸಗಿ ಏನು ಕನ್ಸೆಷನರ್ ಇದ್ದಾರೆ, ಸಹಭಾಗಿತ್ವ ಯಾರು ಮಾಡಿದ್ದಾರೆ ಅವರ ಜೊತೆಗೆ ನಮಗೆ 30 ವರ್ಷದ ಒಡಂಬಡಿಕೆ ಇರ್ತದೆ. 30 ವರ್ಷಗಳಿಗೆ ಇದನ್ನ ಹೊರಗುತ್ತಿಗೆ ನೀಡಲಾಗಿದ್ದು ನಿರ್ಮಾಣ ಸಂಸ್ಥೆಗೆ ನಿರ್ವಹಣೆ ಮಾಡಲಿದೆ. ಕೆಎಸ್ರಾವ್ ರೋಡ್ ಮತ್ತು ಲೈಟ್ ಹೌಸ್ ಹಿಲ್ ರಸ್ತೆ ಸಂಪರ್ಕದ 1.69 ಲಕ್ಷ ಚದರ ಅಡಿಯ ಕಟ್ಟಡದ 3 ಅಂತಸ್ತಿನಲ್ಲಿ ಸುಮಾರು 430ಕ್ಕೂ ಹೆಚ್ಚಿನ ವಾಹನಗಳನ್ನು ಪಾರ್ಕ್ ಮಾಡಬಹುದಾಗಿದೆ. ಜೊತೆಗೆ ಆಧುನಿಕ ಸೌಲಭ್ಯಗಳ ವಾಣಿಜ್ಯ ಸಂಕೀರ್ಣ ಕೂಡ ನಿರ್ಮಾಣಗೊಳ್ಳಲಿದೆ. ಈಗಿರುವ ಹೊರಗಿನ ಅಥವಾ ಒಳಭಾಗದ ಈಗಾಗಲೇ ವಾಣಿಜ್ಯ ಕಟ್ಟಡಗಳನ್ನು ತೊಂದರೆಯಾಗದಂತೆ ಈ ಮಲ್ಟಿ ಲೆವೆಲ್ ಪಾರ್ಕಿಂಗ್ ನಿರ್ಮಾಣಗೊಳ್ಳಲಿದೆ. ಈಗ ನಾವು ಹಳೆ ಬಸ್ ಸ್ಟ್ಯಾಂಡ್ ಏರಿಯಾ ಅಂತೇನು ಹೇಳ್ತಾ ಇದ್ದೇವೆ, ಅದರಲ್ಲಿ ಬೇಸ್ಮೆಂಟ್ 1, ಹಾಗೆ ಲೋವರ್ ಗ್ರೌಂಡ್ ಮತ್ತು ಅಪ್ಪರ್ ಗ್ರೌಂಡ್ ಅಂತ 2 ಲೆವೆಲ್ ಇರುತ್ತೆ. ನೀವು ನೋಡಿದ್ರಲ್ಲಿ KSರಾವ್ ರೋಡ್ 1 ಲೆವೆಲ್ ಇರುತ್ತೆ. ಹಾಗೆ ನಾವು ಬಾಟದ ಹತ್ತಿರ ಬರುವಾಗ ಹೈ ಲೆವೆಲ್ ಇದೆ. ಹಾಗಿರುವಾಗ ನಾವು ಆ ಸ್ಲೋಪ್ ಏನಿದೆ ಅದರ ಪ್ರಯೋಜನ ಪಡ್ಕೊಂಡು ಒಂದು ಬೇಸ್ಮೆಂಟ್, ಒಂದು ಲೋವರ್ ಗ್ರೌಂಡ್ ಮತ್ತು ಒಂದು ಅಪ್ಪರ್ ಗ್ರೌಂಡ್, ಅದಲ್ಲದೆ 4 ಮಾಳಿಗೆ ಇರುತ್ತೆ ಇದರಲ್ಲಿ. ಈ ಮಲ್ಟಿ ಲೆವೆಲ್ ಕಾರ್ ಪಾರ್ಕಲ್ಲಿ ಲೋವರ್ ಗ್ರೌಂಡ್, ಅಪ್ಪರ್ ಗ್ರೌಂಡನ್ನೆಲ್ಲ ಲೆವೆಲಲ್ಲಿ ಅಂದರೆ ಆಲ್ಮೋಸ್ಟ್ ಎಟ್ ಗ್ರೇಡ್ ಪಾರ್ಕಿಂಗನ್ನು ಯೂಸ್ ಮಾಡಿಕೊಂಡು ಓನ್ಲಿ ಎಟ್ ದ ಟೆರೆಸ್ ಫ್ಲೋರ್ ಅದರಲ್ಲಿ ಯಾವಾಗ ಬೇಕೋ ಆಗ ಹೆಚ್ಚು ಮಾಡಿಕೊಳ್ಳುವಂಥ ಬೇರೆ ಬೇರೆ ಲೆವೆಲಲ್ಲಿ ಪುನಃ ಅಲ್ಲಿ ಸಹ ಲೆವೆಲಲ್ಲಿ 2 ಲೆವೆಲಲ್ಲಿ ಕಾರ್ ಪಾರ್ಕ್ ಮಾಡಿಕೊಳ್ಳುವ ವ್ಯವಸ್ಥೆ ಇದೆ.
ಈ 2 ಕಾರ್ ಪಾರ್ಕ್ಸಲ್ಲಿ 422 ಕಾರ್ ಪಾರ್ಕ್ ಮಾಡುವ ವ್ಯವಸ್ಥೆ ಇದೆ. ಅದಲ್ಲದೆ ಇದರಲ್ಲಿ ಕಮರ್ಷಿಯಲ್ ಮತ್ತು ಸಣ್ಣ ಸಣ್ಣ ನಾವೇನು ಕೆಲವು ಆ್ಯಂಕರ್ ಶಾಪ್ಸ್, ಕೆಲವು ಸಣ್ಣ ಸಣ್ಣ ಅಂಗಡಿಗಳು, ಹೀಗೆ ಒಂದು ಇಂಟ್ರೆಸ್ಟಿಂಗ್ ಮಾರ್ಕೆಟ್ ಪ್ಲೇಸ್ ಆಗಿರುತ್ತೆ. ಇನ್ನು ಕೋಟಿಗಟ್ಟಲೆ ಹಣದಲ್ಲಿ ನಿರ್ಮಾಣವಾಗ್ತಿರುವ ಈ ಪಾರ್ಕಿಂಗ್ ಯೋಜನೆ ವ್ಯವಸ್ಥಿತವಾಗಿ ರೂಪುಗೊಳ್ಳುವಂತೆ ಅಕ್ಕಪಕ್ಕದ ಜನತೆಗೆ ಯಾವುದೇ ತೊಂದರೆಯಾಗದಂತೆ ನಿರ್ಮಿಸಿದ್ರೆ ಒಳಿತು ಅನ್ನೋದು ಸ್ಥಳೀಯರ, ವ್ಯಾಪಾರಸ್ಥರ ಹಾಗೂ ಕೇಸರಾವ್ ರೋಡ್ ಹಾಗೂ ಬಲ್ಮಠ ರೋಡ್ ಅಸೋಸಿಯೇಷನ್ನ ಬೇಡಿಕೆ. ನೀವು ಬಿಲ್ಡಿಂಗ್ ಮಾಡೋದಕ್ಕಿಂತ ಈವನ್ ಓಪನ್ ಗ್ರೌಂಡ್ ಮಾಡಿ ನೀವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಇನ್ನೂ ಯೂಸ್ಫುಲ್ ಆಗ್ತದೆ. ಅಂದರೆ ಜಾಗೆ ಲೆವೆಲ್ ಮಾಡಬೇಕು. ನೋಡಿ, ಅವರು ಒಂದು ಟೈಮಲ್ಲಿ ಕಮ್ಮಿ ಅಂದರೆ ಒಂದು 70ರಿಂದ 80 ಗಾಡಿ ನಿಲ್ಲಿಸ್ಬೋದು ಚೆಂದ ಮಾಡಿ. ಸೊ ಅಷ್ಟು ಮೂಮೆಂಟ್ ಇರ್ತದೆ. ಸೊ 80 ಗಾಡಿಗೆ ನಿಲ್ಲಿಸೇ ಇರುವುದಿಲ್ಲ. 2 ಅವರ್ಸಿಗ, 1.5 ಅವರ್ಸಿಗ, 3 ಅವರ್ಸಿಗೆ ಎಲ್ಲರೂ ರೊಟೇಷನ್ ಆಗ್ತಾ ಇರ್ತದೆ. ಸೊ ಆ ಲೆಕ್ಕದಲ್ಲಿ ಒಳ್ಳೆ ಪ್ಲ್ಯಾನಿಂಗ್ ಮಾಡಿದರೆ ಅದು ಕೂಡ ಒಳ್ಳೆಯದೇ. ಲೆವೆಲ್ ಮಾಡಿದರೆ ಖರ್ಚು ಕಮ್ಮಿ ಆಗ್ತದೆ, ಪರ್ಪಸು ಸರ್ವ್ ಆಗ್ತದೆ. ಇದರೇನಾಗ್ತದೆ, ಈಗ 90 ಕೋಟಿ 100 ಕೋಟಿ ಖರ್ಚು ಹೇಳ್ತಾರೆ, ಹೌದು, ಅದು ಯಾವುದು ಅಲ್ಟಿಮೇಟ್ಲಿ ಗೌರ್ಮೆಂಟಿದು ಬಂದ ಹಣ ಖರ್ಚು ಮಾಡುವಂಥದ್ದು. ಬಟ್ ಅದು ಪರ್ಪಸ್ ಸರಿ ಸರ್ವ್ ಆಗ್ತದಾ, ಅದರ ಹಿಂದುಗಡೆ ಅಡ್ಮಿನಿಸ್ಟ್ರೇಷನ್ ಸರಿ ಉಂಟಾ, ಅದರ ನಂತರ ಮೇಂಟೆನೆನ್ಸ್ ಸರಿ ಉಂಟಾ? ಸೊ ನಾವೀಗ ಕೆಲವು ಪ್ರಾಜೆಕ್ಟ್ಸ್ ನೋಡಿದ್ದೇವೆ, ಯಾವುದರಲ್ಲಿ ಕೂಡ ಮೇಂಟೆನೆನ್ಸ್ ಇಲ್ಲ. ಬೇಕಿದ್ರೂ ಕೂಡ ನಮ್ಮ ನೇಬರ್ಸಿಗೆಲ್ಲ ಕಾನ್ಫಿಡೆನ್ಸ್ ತಗೊಂಡು ಅವರೆಲ್ಲ ಒಪ್ಪಿಗೆ ಇಟ್ಕೊಂಡು ಮುಂದುವರಿಸಿದ್ರೆ ನಮಗೆ ಒಳ್ಳೆಯದು, ಅವರಿಗೆ ಒಳ್ಳೆಯದು. ಅದು ನಮ್ಮ ಅಭಿಪ್ರಾಯ ಇದೆ ಎಲ್ಲರದು. ವಿ ಹ್ಯಾವ್ ಟು ಟೇಕ್ ನೇಬರ್ಸ್ ಇನ್ ಕಾನ್ಫಿಡೆನ್ಸ್ ಅಷ್ಟೇ. ಅವರೇನೆಲ್ಲ ನಮ್ಮ ಕ್ವಶನ್ಸ್ ಉಂಟು ಅವರಿಗೆ ಪ್ರತಿಗೆ ಆನ್ಸರ್ ಕೊಟ್ಟು ಏನು ಪ್ಲ್ಯಾನ್ ಹೀಗೀಗೆ ಮಾಡ್ತೇವೆ, ಹೀಗೀಗೆ ನಿಮಗೆ ತೊಂದರೆ ಆಗೋದಿಲ್ಲ ಅಂತ ಎಲ್ಲರದ್ದೊಂದು ಪ್ರಾಜೆಕ್ಟ್ಸಲ್ಲಿ ನಮಗೆ ಕಾನ್ಫಿಡೆನ್ಸಲ್ಲಿ ತೆಕ್ಕೊಂಡು ಮಾಡಿದರೆ ನನ್ನ ಲೆಕ್ಕದಲ್ಲಿ ಇದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗುತ್ತೆ. ಅದರ ಬಗ್ಗೆ ಅವರು ಯಾವುದರ ಬಗ್ಗೆ ಕೂಡ ಒಂದು ಖಚಿತವಾದ ಮಾಹಿತಿ ನಮಗೆ ಕೊಡ್ತಾ ಇಲ್ಲ. ಅವರು ಯಾವುದು ವಿಷಯದ ಬಗ್ಗೆ ಕೂಡ ಏನು ಕಟ್ತಾರೆ, ಎಷ್ಟು ಅಗಿತಾರೆ, ಅವರ ಮಿತಿಗಳು ಎಷ್ಟೆಷ್ಟು ಉಂಟು, ಆ ವಿಷಯಗಳನ್ನು ಯಾವುದನ್ನು ಅವರು ನಮಗೆ ಎಷ್ಟು ಸರಿ ಕೇಳಿದ್ರೂ ಖಚಿತವಾಗಿ ಯಾವುದು ಕೂಡ ಹೇಳ್ತಾ ಇಲ್ಲ. ಅದು ಹೇಳದೇ ಅವರವರಷ್ಟಿಗೆ ಮುಂದುವರಿತಾ ಹೋಗೋದು. ನಾಳೆ ನಾವು ಹೀಗೆ ಮಾಡ್ತೇವೆ, ಹಾಗೆ ಮಾಡ್ತೇವೆ. ನಮಗೇನು ಈ ಬಿಲ್ಡಿಂಗ್ ಕಟ್ಟಿ ಅಥವಾ ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಈ ವಿಷಯಗಳಿಗೆ ನಮ್ಮಿಂದ ಏನು ಅಭ್ಯಂತರಗಳೆಲ್ಲ ಏನಿಲ್ಲ. ಸುತ್ತಮುತ್ತಲಿನ ಎಷ್ಟು ಜನರು ಇಲ್ಲಿ ವಾಸಿಸ್ತಾ ಇದ್ದಾರೆ, ವ್ಯವಹಾರ ಮಾಡ್ತಾ ಇದ್ದಾರೆ, ಅವರು ಯಾವ ರೀತಿಯಲ್ಲೂ ಒಂದು ತೊಂದರೆಗಳನ್ನು ಆಗದ ರೀತಿಯಲ್ಲಿ ಅವರು ಮಾಡಿಕೊಂಡು ಹೋಗಲಿ ಅಂತೇಳಿ ನಮ್ಮ ಒಂದು ಅನಿಸಿಕೆ ಅಷ್ಟೇ. ಒಟ್ನಲ್ಲಿ ಈಗಾಗಲೇ ಸ್ಮಾರ್ಟ್ ಸಿಟಿಯತ್ತ ಹೆಜ್ಜೆ ಇಟ್ಟಿರುವ ಮಂಗಳೂರಿಗರ ಕನಸಿಗೆ ಒಂದೊಂದೇ ಹೆಜ್ಜೆ ಇಡುವಲ್ಲಿ ಮಂಗಳೂರು ನಗರಿ ಸಜ್ಜಾಗಿದೆ. ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನಗರದ ಪಾರ್ಕಿಂಗ್ ಸಮಸ್ಯೆಗೊಂದು ಮುಕ್ತಿ ನೀಡಲಿ ಅನ್ನೋದೇ ನಮ್ಮ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.